ವಾರ್ಷಿಕ ಮಹಾಸಭೆ, ವಾರ್ಷಿಕ ಅಧಿವೇಶನ ಮತ್ತು ವಿಶ್ವ ಬಂಟರ ಸಮಾಗಮ ಕಾರ್ಯಕ್ರಮವನ್ನು ಒಂದು ಅರ್ಥಪೂರ್ಣವಾಗಿ ಜಗತ್ತಿನ ಎಲ್ಲ ಬಂಟರನ್ನು ಸೇರಿಸಿಕೊಂಡು ಸಾಕಷ್ಟು ವಿಚಾರಗಳ ಬಗ್ಗೆ ಚಿಂತನ ಮಂಥನ ಕಾರ್ಯಕ್ರಮದ ಬಗ್ಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಸಾಧಕರನ್ನು ಗುರುತಿಸಿ ಗೌರವಿಸುವಂಥ ಕಾರ್ಯಕ್ರಮ, ಹೀಗೆ ಬೇರೆ ಬೇರೆ ಕಾರ್ಯಕ್ರಮದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ಜಗತ್ತಿನಾದ್ಮೇಲೆ ನಮ್ಮ ಬಂಟ ಸಮುದಾಯದವರಿಗೆ ಇದರ ಬಗ್ಗೆ ಮಾಹಿತಿ ನೀಡಬೇಕೆಂದು ಮತ್ತು ಮುಂಬೈ ಬಂಟ ಸಂಘದ ಸಹಯೋಗದೊಂದಿಗೆ ಡಿಸೆಂಬರ್ 7ರಂದು ಮುಂಬೈ ದಾದಾಬಾಯಿ ಆಡಿಟೋರಿಯಂನಲ್ಲಿ ವಿಶ್ವದ ಎಲ್ಲ ಬಂಟ ಸಂಘಗಳ ಪ್ರತಿನಿಧಿಗಳು, ಜಾಗತಿಕ ಬಂಟ ಸಂಘದ ಒಕ್ಕೂಟದ ದಾನಿಗಳು, ಎಲ್ಲ ರಂಗದ ರಾಜಕೀಯ, ಧಾರ್ಮಿಕ, ಕ್ರೀಡಾ ಕ್ಷೇತ್ರ ವಿಶ್ವ ಬಂಟರ ಸಮ್ಮೇಳನ ನಡೆದು ವಿಶ್ವದ ಮೂಲೆ ಮೂಲೆಗಳಿಂದ ಸುಮಾರು 75,000 ಜನರು ಸೇರಿ ಆ ಒಂದು ಕಾರ್ಯಕ್ರಮ ಇತಿಹಾಸ ಆಗಿದೆ. ಈ ಸಲ ನಾವು ಹೆಚ್ಚು ಜನರನ್ನು ಸೇರಿಸುವ ಒಂದು ಗುರಿಗೆ ಹೋಗದೆ ಜಗತ್ತಿನ ಎಲ್ಲ ರಂಗದ ಲೀಡರ್ಸ್ ಅನ್ನು ಕರೆದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಆಹ್ವಾನ ನೀಡಿದ್ದೇವೆ. ಬೆಳಿಗ್ಗೆ 9 ಗಂಟೆಗೆ ಕಾರ್ಯಕ್ರಮ ಆರಂಭವಾಗುತ್ತದೆ. ದೇವಸ್ಥಾನದಲ್ಲಿ ಪೂಜೆ, ಅದರ ನಂತರ ಮೆರವಣಿಗೆ, ನಂತರ ಉದ್ಘಾಟನಾ ಕಾರ್ಯಕ್ರಮವು ನಡೆಯಲಿದೆ. ವಿಶ್ವ ಬಂಟರ ಸಮಾಗಮದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಜಗತ್ತಿನ ಎಲ್ಲ ಬಂಟ ಸಂಘದ ಪ್ರತಿನಿಧಿಗಳು ಭಾಗವಹಿಸುತ್ತಾರೆ. ಇದರ ನಂತರ ಸಾಂಸ್ಕೃತಿಕ ವೈಭವವಿದೆ. ಮಧ್ಯಾಹ್ನ ರಾಜಕೀಯ ರಂಗದಲ್ಲಿ ಸೇರಿದ ಎಲ್ಲ ಬಂಟರನ್ನು ಕರೆದು ರಾಜಕೀಯ ನೇತಾರರ ಸಮಾಗಮವನ್ನು ಮಾಡಲಿದ್ದೇವೆ. ಆ ಸಂದರ್ಭದಲ್ಲಿ ಜಗತ್ತಿನಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರನ್ನು ಗೌರವಿಸುವ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಮಧ್ಯಾಹ್ನದ ನಂತರ ಕಲ್ಚರಲ್ ಪ್ರೋಗ್ರಾಮ್, ಆದರ್ಶ ದಂಪತಿಗಳು ಎನ್ನುವ ಒಂದು ಕಾರ್ಯಕ್ರಮ, ಮಿಸ್ಟರ್ ಬಂಟ್ ಮಿಸ್ ಬಂಟ್ ಕಾರ್ಯಕ್ರಮ, ಮತ್ತೆ ಮನೋರಂಜನೆಗಾಗಿ ಬಲೆ ತೆಲಿಪಾಲೆ ಕಾಂಪಿಟೇಷನಲ್ಲಿ ವಿನ್ ಆದವರನ್ನು ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸ್ತಾರೆ. ನಾಡ್ದು 9 ತಾರೀಕಿಗೆ ಮುಂಬೈಯಲ್ಲಿ ಊರಿನ 3 ತಂಡದವರು ಮುಂಬೈಗೆ ಬರಲಿದ್ದಾರೆ. ಮುಂಬೈಯ 9 ತಂಡದವರ ಒಟ್ಟಿಗೆ 12 ತಂಡದವರ ಬಲೆ ತೆಲಿಪಾಲೆ ಕಾರ್ಯಕ್ರಮ ನಡೆಯಲಿದೆ. ಸಾಯಂಕಾಲದ ಹೊತ್ತಿಗೆ ನಮ್ಮ ಜಾಗತಿಕ ಬಂಟ ಸಂಘಗಳಿಗೆ ಒಕ್ಕೂಟಕ್ಕೆ ದಾನಗೊಟ್ಟ ದಾನಿಗಳ ಸಮಾವೇಶ ನಡೆಯಲಿದೆ. ಬೆಳಿಗ್ಗೆ ಮುಂಬೈ ಬಂಟ ಸಂಘದ ಅಧ್ಯಕ್ಷರಾದ ಪ್ರವೀಣ್ ಬೋಶೆಟ್ರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ವಿಶೇಷ ದಾನಿಗಳಾದ ತೋನ್ಸೆ ಶಶಿರೇಖಾನಂದ ಶೆಟ್ಟಿ ಅವರು ದಂಪತಿ ಸಮೇತ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಸಾಯಂಕಾಲ ಮಹಾದಾನಿ ಕನ್ಯಾನ ಸದಾಶಿವ ಶೆಟ್ಟರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ 𝐼𝐻 ಗ್ರೂಪಿನ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟರು ಭಾಗವಹಿಸಲಿದ್ದಾರೆ. ಸಾಧಾರಣ 150ಕ್ಕಿಂತಲೂ ಹೆಚ್ಚು ದಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಇತ್ತೀಚೆಗೆ ನಮ್ಮ ಮಹಾದಾನಿ ಕನ್ಯಾನ ಸದಾಶಿವ ಶೆಟ್ಟರು ಸುವರ್ಣ ಕರ್ನಾಟಕ ಪ್ರಶಸ್ತಿಯನ್ನು ಸಿಕ್ಕಿದೆ.
ಹಾಗೆ ತುಂಬ ಜನ ಸಾಧಕರಿದೆ. ಡಾಕ್ಟರ್ ಕುರುಕಿರಂಗೆ ಡಾಕ್ಟರೇಟ್ ಸಿಕ್ಕಿದೆ. ಅಜಿತ್ ರಾಯ್ ಬ್ಯಾಂಗ್ಳೂರಿನವರಿಗೆ, ಅಜಿತ್ ಕುಮಾರ್ ರಾಯ್ ಬ್ಯಾಂಗ್ಳೂರವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ಅಮೆರಿಕದ ಚಂದ್ರಶೇಖರ್ ನಾಯ್ಕ್ ಅಂತ ಅವರಿಗೂ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ಸವನೂರು ಸಿದ್ದರಾಮಯ್ಯ ಅವರಿಗೂ ಒಂದು ಪುರಸ್ಕಾರ ಸಿಕ್ಕಿದೆ. ಅವರು ನಮ್ಮ ಹಿರಿಯ ಬಂಡ ಸಮಾಜದ ಹಿರಿಯ ವ್ಯಕ್ತಿ. ಅವರಿಗೂ ಗೌರವ ಅರ್ಪಣೆ ಕಾರ್ಯಕ್ರಮ ಇದೆ. ರಾತ್ರಿ ಎಲ್ಲ ಬಂಡ ಸಂಘದ ಹೊರನಾಡಿನಿಂದ ಬಂದವರಿಗೆ ಎಲ್ರಿಗೂ ಗೌರವ ಅರ್ಪಣೆಯ ಕಾರ್ಯಕ್ರಮ ಇದೆ. ದಿನದ ಪೂರ ಎಲ್ಲ ಬೆಳಗಿನಿಂದ ಸಾಯಂಕಾಲವರೆಗೆ ಫಲಹಾರ, ಮಧ್ಯಾಹ್ನ ಊಟ, ಸಾಯಂಕಾಲ ಊಟ, ಊರಿನಿಂದ ಬೇರೆ ಬೇರೆ ಕಡೆಯಿಂದ ಬಂದವರಿಗೆ ವಸತಿಯ ನಿಲ್ಲದ ವಸತಿಯ ಯೋಜನೆ ಎಲ್ಲ ಕಾರ್ಯಕ್ರಮಕ್ಕೆ ಬರುವವರಿಗೆ ಎಲ್ಲ ಏರ್ಪಾಡನ್ನು ಮಾಡುವಂಥ ಕೆಲಸವನ್ನು ಜವಾಬ್ದಾರಿಯನ್ನು ಜಾಗತಿಕ ಬಡ ಸಂಘ ಒಕ್ಕೂಟ ಮತ್ತು ಮುಂಬೈ ಬಡ ಸಂಘ ವಹಿಸಿಕೊಂಡಿದೆ. ಕ್ವಶನ್ ಅಶೋಕ್ ಶೆಟ್ಟಿ, ನಮಗೆ ಬಂಟರ ಸಮಾಜಕ್ಕೆ ಉಳಿತಾಗುವಂಥ ಕೆಲಸಕ್ಕೋಸ್ಕರ ನಾವು ಕಳೆದ ವರ್ಷ ಸಿದ್ದರಾಮಯ್ಯ ಅವರನ್ನು ಕರೆಸಿದ್ರು. ಸಿದ್ದರಾಮಯ್ಯವರು ನಮಗೆ ಭರವಸೆ ಕೊಟ್ಟಿದ್ದಾರೆ, ಮೀಸಲಾತಿ ಇರ್ತೇವೆ, ನೆಕ್ಸ್ಟ್ ಬಜೆಟಲ್ಲಿ ಮಾಡ್ತೇವೆ ಅಂತ. ನಮ್ಮ ಭಟ್ಟ ಸಮಾಜದ MLA ಅವರು ಎಲ್ಲ ಇದ್ದರು, ಕಾಂಗ್ರೆಸ್ನವರು ಇದ್ದರು, BJP ಅವರು ಇದ್ದರು, ಎಲ್ಲರೂ ಇದ್ದರು. ಅವರು ಕೂಡ ಎಲ್ಲರೂ ಹೇಳಿದ್ದಾರೆ, ನಾವು ಅದಕ್ಕೋಸ್ಕರ ಹೋರಾಟ ಮಾಡ್ತೇವೆ, ಶ್ರಮಿಸ್ತೇವೆ, ಮಾತಾಡ್ತೇವೆ. ಇಷ್ಟರವರೆಗೆ ಏನು ಆಗಲಿಲ್ಲ. ನಾವು ಭರವಸೆ ಇಟ್ಕೊಂಡಿದ್ದೇವೆ. ಬೇರೆಯವರಿಗೆ ಕೂಡ ಮೀಸಲಾತಿ ಕೊಟ್ಟವರಿಗೆ ಕೂಡ ಬಜೆಟಲ್ಲಿ ಏನು ಫಂಡಿಂಗ್ ಏನು ಮಾಡಲಿಲ್ಲ. ಅವರು ಕೂಡ ಕೂಗಿದ್ದೆ, ಬೇರೆ ಸಮಾಜದವರು ಕೂಡ ಹೇಳ್ತಾರೆ, ನೀವು ನಮಗೆ ಮೀಸಲಾತಿ ಕೊಟ್ಟಿದ್ದೀರಿ, ಆದರೆ ಫಂಡ್ ಯಾವುದು ಬಜೆಟಲ್ಲಿ ಇಟ್ಟಿಲ್ಲ ಅಂತ. ಇಲೆಕ್ಷನ್ ಬರುವಾಗ ಎಲ್ಲರೂ ಎಲ್ಲ ಅದು ಇದು ಗೌರ್ಮೆಂಟ್ ಅಂತ ಹೇಳ್ತಾರೆ, ಅವರು ಎಲ್ಲ ಗೌರ್ಮೆಂಟ್ನವರು ಹೇಳ್ತಾರೆ ಮಾಡ್ತೇವೆ ಅಂತ ಕೊಡ್ತೇವೆ ಅಂತ. ಈ ಸಲ ನಾವು ಮಹಾರಾಷ್ಟ್ರದಲ್ಲಿ ಈ ಕಾರ್ಯಕ್ರಮ ಮಾಡೋದ್ರಿಂದ ಎಲ್ಲ ರಾಜಕೀಯದವರನ್ನು ಮುಂಬೈಗೆ ಕರೆಸ್ತೇವೆ. ಅವರ ಹತ್ರ ನಮ್ಮ ಒಂದು ಮನವಿಯನ್ನು ಈ ಸಲ ಕೂಡ ಕೊಡ್ತೇವೆ. ಅಂದ ಹೋರಾಟ ನಮ್ದು ಇದೆ. ಮುಂಬೈಯ ಇಲೆಕ್ಷನ್ ಕೂಡ ಈಗ 20-25 ತಾರೀಕಿಗೆ ಮುಗಿಯುತ್ತದೆ. ಅಲ್ಲಿಂದ ಮುಖ್ಯಮಂತ್ರಿ ಯಾರಾಗ್ತಾರೆ ಅಂತ ನೋಡ್ಬೇಕು. ಈಗ ಅಲ್ಲಿ ಆದವರನ್ನು ಈ ಕಾರ್ಯಕ್ರಮಕ್ಕೆ ನಾವು ಕರೀತೇವೆ. ಕಳೆದ ವರ್ಷ ಮುಂಬೈಯಲ್ಲಿ ಆದಾಗ ಇಲ್ಲಿಂದ ಬೊಮ್ಮಾಯಿ ಅವರು ಬಂದಿದ್ದರು, ಅಲ್ಲಿಂದ ಫಡ್ನವೀಸ್ ಇದ್ದರು. ಈ ಸಲ ಕೂಡ ನಾವು ಒಂದು ಲಾಸ್ಟ್ ಇಯರ್ ನಿತಿನ್ ಗಡ್ಕರಿ ಅವರು ನಮ್ಮ ಸಮ್ಮೇಳನಕ್ಕೆ ಬರ್ತೇನೆ ಅಂತ ಹೇಳಿದ್ದಾರೆ, ಬರಲಿಕ್ಕೆ ಆಗಲಿಲ್ಲ ಅವರಿಗೆ. ಈ ಸಲ ಅವರನ್ನು ನಾವು ಕರೆಯುವ ಒಂದು ವ್ಯವಸ್ಥೆಯಲ್ಲಿ ಇದ್ದೇವೆ. ಈಗ ಇಲೆಕ್ಷನ್ ಮುಗಿದ ತಕ್ಷಣ ಮುಂಬೈಯ CM ಅವರನ್ನು ಮತ್ತು ನಿತಿನ್ ಗಡ್ಕರಿ ಅವರನ್ನು ಗೆಸ್ಟ್ ಆಗಿ ಕರಿಬೇಕಂತ ಎನಿಸ್ತಿದ್ದೇವೆ. ಇದು ಮೀಸಲಾತಿ ಸಿಗಬೇಕು, ನಮಗೆ ಖಂಡಿತ ಸಿಗ್ತದೆ ಅಂತ ನಮ್ಮ ಭರವಸೆ. ಯಾವ ಗೌರ್ಮೆಂಟ್ನವ್ರು ಮಾಡ್ತಾರೆ, ಯಾರು CM ಮಾಡ್ತಾರೆ ಅಂತ ನೋಡಬೇಕು. ಅದಕ್ಕೆ ನಮ್ಮ ಎಲ್ಲ, ನಾನು ಒಬ್ಬನೇ ಅಂತಲ್ಲ, ಎಲ್ಲ ನಮ್ಮ ಸಮಾಜದವರು, MLA ಕೂಡ, ರಾಜಕೀಯದವರು, MP ಅವರು ಎಲ್ಲರೂ ಅದಕ್ಕೆ ಪ್ರಯತ್ನ ಪಡಬೇಕು. ಪ್ರಯತ್ನ ಪಟ್ಟರೆ ಆದರೆ ನಮ್ಮ ಸಮಾಜದಲ್ಲಿ ತುಂಬ ದೊಡ್ಡ ಬಡವರು ಕೂಡ ಇದ್ದಾರೆ, ಅವರಿಗೆ ಇದರಿಂದ ತುಂಬ ಪ್ರಯೋಜನ ಸಿಗ್ಬೋದು. ಜಯಪ್ರಕಾಶ್ಗಳು ಲಾಸ್ಟ್ ಇಯರ್ ಹೇಳ್ತಿದ್ರು, ಅದನ್ನು ನಮಗೆ ಅದು ಮೀಸಲಾತಿ ಸಿಗುವ ಹಾಗೆ ನಾನು ಟ್ರೈ ಮಾಡ್ತೇನೆ ಅಂತ. ಅದು ಆಗಲಿಲ್ಲ. ಇನ್ನು ಆಗುವಂತೆ ನಾವು ಪ್ರಯತ್ನ ಪಡ್ತೇವೆ. ಈ ಪತ್ರಿಕೆಯವರು ಕೂಡ ಸ್ವಲ್ಪ ಅದಕ್ಕೆ ಒತ್ತಾಯ ನಾವು ಪರವಾಗಿ ಕೊಡಬೇಕು, ಮಾಡಬೇಕು. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.